ಗಡಿ ಮೂಲಭೂತ ಸೌಕರ್ಯಗಳನ್ನು ಮೊಟ್ಟ ಮೊದಲನೇದಾಗಿ ನೀವು ವಿಚಾರ ಮಾಡಿ ಹೆಜ್ಜೆಯನ್ನು ಇಡಬೇಕು. ಈಗ ನಾನು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಇಂಗ್ಲಿಷ್ ಆಗಿದ್ರೆ ಸಾಕು, ನಾನು ಏನ್ ಬೇಕಾದ ನಾನು ಗೆಲ್ಲಬಲ್ಲೆ ಅನ್ನೋ ವಿಚಾರ ನೀವು ದೂರ ಇಡಬೇಕು. ವಿದ್ಯಾಭ್ಯಾಸದಿಂದ ಮುಂದೆ ಬರಬೇಕು. ಯಾರ ಮಕ್ಕಳು ಶಾಲೆ ವಿದ್ಯಾಭ್ಯಾಸವನ್ನು ಬಿಟ್ಟು ಮನೆಯಲ್ಲಿ ಕುಳಿತಿದ್ದಾರೆ ಆ ಮಕ್ಕಳ ಬಗ್ಗೆ ನೀವು ಚಲೋ ರೀತಿಯಿಂದ ಯೋಚನೆ ಮಾಡಬೇಕು. ಅಂತ ಮಕ್ಕಳಿದ್ದರೂ ಕೂಡ ನಾವು ಈ ನಮ್ಮ ದಲಿತ ಸೇನೆಯ ಪರವಾಗಿ ಹಾಗೂ ನನ್ನ ಬಂಜಾರ ಸಮುದಾಯದ ಪರವಾಗಿ ಬಡ ಮಕ್ಕಳಿದ್ದರೂ ಕೂಡ ನೀವು ನಿಮ್ಮಲ್ಲಿ ಶೋಷಿತ ಮಕ್ಕಳಿಗೆ ನೀವು ಆಯ್ಕೆ ಮಾಡಿ ಅಂತ ಮಕ್ಕಳ ವಿದ್ಯಾಭ್ಯಾಸ ಕೂಡ ಪೂರ್ತಿ ನಾವು ಸ್ಕೂಲಿಗೆ ಓದಿಸ್ತೀವಿ ಮಾತ್ರವನ್ನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಮತ್ತೆ ನೀವು ಯಾವ ರೀತಿ ವಿದ್ಯಾಭ್ಯಾಸ ಮೇಲೆ ಧ್ಯಾನ ಇಡಬೇಕು ಅನ್ನೋದು ನೀವು ತಿಳಿದುಕೊಳ್ಳಿ. ಇವಾಗ ಮಾತಾಡ್ಲಿಕ್ಕೆ ಬಹಳಷ್ಟಿದೆ ಇದು, ಆದ್ರೆ ಇಷ್ಟು ಕಾಲಾವಕಾಶ ಇಲ್ಲ. ಸ್ಟೇಜ್ ಮೇಲೆ ಬಹಳಷ್ಟು ಜನ ಇದ್ದಾರೆ ಮಾತಾಡ್ಲಿಕ್ಕೆ, ಮತ್ತೆ ನಮ್ಮ ಸಹೋದರರು ಕೂಡ ಬಹಳ ಜನ ಕೂತಿದ್ದಾರೆ ಸ್ಟೇಜ್ ಮೇಲೆ, ವೇದಿಕೆ ಮೇಲೆ. ಅವರೆಲ್ಲರೂ ಪರಿಪೂರ್ಣವಾಗಿ ತಮ್ಮನ್ನು ತಿಳಿಸಿಕೊಡ್ತಾರೆ. ಆದ್ರೆ ನನ್ನ ವಿಚಾರ, ನನ್ನ ವೈಯಕ್ತಿಕ ವಿಚಾರ ಹಾಗೂ ಅಶೋಕ್ ಹೊಸಮನಿಯವರ ವಿಚಾರಧಾರೆಗಳನ್ನು ನಾನು ಎಳಿ ಅನ್ನೋದು ನಿಮ್ಮ ಮುಂದೆ ಹಂಚ್ಕೊತೀನಿ. ಮತ್ತೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಭಾಗಿಯಾಗ್ತೀನಿ. ಅಷ್ಟೇ ಬಂಜಾರ ಸಮುದಾಯದ ರಾಜ್ಯಾಧ್ಯಕ್ಷ ಚೆನ್ನಾಗಿದ್ದು ಉಳಿದಿಲ್ಲ, ನನ್ನ ಮೈಯಲ್ಲಿ ರಕ್ತ ಹರಿದಿದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ಅಂತ ಹೇಳಿ ಅವನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ನನಗೆ